ಸುಮಾರು 575 ಕಿಲೋಮೀಟರ್ ದೂರದ ಕೇರಳದ ಕೊಲ್ಲಂನಿಂದ ಮಂಗಳೂರು ನಗರದ ಬೀದಿ ಬೀದಿಯಲ್ಲಿ ಸುತ್ತುತ್ತಾ ಸಣ್ಣ ಪುಟ್ಟ ಮ್ಯಾಜಿಕ್ ಮಾಡುತ್ತಾ ತಾನೇ ತಯಾರಿಸಿದ ಮ್ಯಾಜಿಕ್ ಐಟಂಗಳನ್ನು ಮಾರುತ್ತಾ ಸಾಗುತ್ತಿದ್ರು ಎಸ್ ಗೋಪಿನಾಥನ್ ಪಿಳ್ಳೈಯವರು. ಮೆಜಿಷಿಯನ್ನ ನಿಜ ನಾಮಧೇಯ ಎಸ್ ಗೋಪಿನಾಥನ್ ಪಿಳ್ಳೈಯಾದ್ರೂ ಎಲ್ಲರೂ ಗುರುತಿಸುತ್ತಿರುವುದು ಕೊಲ್ಲಂ ಪಿಳ್ಳೈ ಎಂದೇ. ಇವರು 76ರ ಹರೆಯದವರಾದ್ರೂ 25ರ ಯುವಕರನ್ನ ನಾಚಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ. ಮೆಜಿಷಿಯನ್ ತಂದೆ ಎಸ್ ಶಂಕರ್ ಪಿಳ್ಳೈ ಅವರಿಂದ ಕರಗತ ಮಾಡಿಕೊಂಡ ಮ್ಯಾಜಿಕ್ ತಂತ್ರಗಾರಿಕೆಯನ್ನೇ ವೃತ್ತಿಯನ್ನಾಗಿಸಿಕೊಂಡು ದೇಶ ಸುತ್ತಿದ ಅವರು ಮಂಗಳೂರು, ಕಾಸರಗೋಡು ಆಸುಪಾಸು ಮಕ್ಕಳ ತಾಕೀತಿನಂತೆ ಸುತ್ತುತ್ತಿದ್ದಾರೆ. 5 ಹೆಣ್ಣು 3 ಗಂಡು ಮಕ್ಕಳ ಸಂಸಾರದಲ್ಲಿ ತಾನು ಕಿರಿಯಾತನಾಗಿದ್ದು ಇದೀಗ 95 ವರ್ಷ ಪ್ರಾಯದ ತನ್ನ ಅಕ್ಕ ಹಾಗೂ ತಾನಿದ್ದೇನೆ ಎಂದು ತಿಳಿಸಿದರು. ಅವರೇ ಹೇಳುವಂತೆ ತಂದೆ 118 ವರ್ಷ ಪ್ರಾಯದವರೆಗೆ ಬದುಕಿದ್ದರಂತೆ. ಅಣ್ಣನೊಬ್ಬ 98 ವರ್ಷ ಪ್ರಾಯದವರೆಗೆ ಬದುಕಿದ್ರಂತೆ. 2 ಪುತ್ರಿಯರು ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ರೆ ತಾನು ಕಲಿತ ಮ್ಯಾಜಿಕ್ ತಂತ್ರವನ್ನ ಹೇಳಿಕೊಡುತ್ತಾ ಊರೂರು ಸುತ್ತುತ್ತಿದ್ದೇನೆ, ಆಸಕ್ತರಿಗೆ ಕಲಿಸುತ್ತಿದ್ದೇನೆ ಎನ್ನುತ್ತಾರೆ ಕೊಲ್ಲಂ ಪಿಳ್ಳೈ ಅವರು. ಎಲ್ಲಿ ಕಲ್ತದ್ದು? ಎಲ್ಲಿ ನೀವು? ನನ್ನ ತಂದೆಯವ್ರ ಮಾಹಿತಿ, ನನ್ನ ತಂದೆಯವ್ರಿಗೆ ಕಲಿಸ್ಕೊಡ್ತೇನೆ. ನಾನು ಅಣ್ಣದೀಪ ಅವರಿಗೆ ತಾಲ್ಪೇರಿ, ಅವರಿಗೆ ಮೆಲ್ಚಿನಲ್ಲಿ ಹೋಗಿದೆ. ಅವರು ಸಹ ಗೊತ್ತಿಲ್ಲ ಮ್ಯಾಜಿಕ್? ಅವರಿಗೆ ಅಷ್ಟು ಗೊತ್ತಿಲ್ಲ, ನಾನೇ ಮಾಹಿತಿ ಚಾಲು ಮಾಡಿದೆ. ಅವರಿಗೂ ಸ್ವಲ್ಪ ಗೊತ್ತಿದೆ. ನನ್ನ ತಂದೆಯವರು 115 ರೆಡಿ ಆಗಿದ್ದಾರೆ, ಭಾಳ ವರ್ಷ ಉಳಿತಾರೆ. 8ನೇ ಮನೆ ನನಗೆ 76 ಆಯಿತು ನೋಡಿ. ಮತ್ತೆ ಈಗಿನ ಸುಮ್ಮನೆ ಇಲ್ಲಪ್ಪ, ಯಾರು ಬೇಕಾದ್ರೆ ಕಲಿಸಿಕೊಡ್ತೇವೆ ನಾವು. ಎಲ್ಲ ಸೇಲ್ ಮಾಡ್ತೇವೆ. ಒಬ್ಬೊಬ್ಬರು ಆಯ್ತು ಮೈಕ್ ಐಟನ್ ಸೇಲ್ ಮಾಡೋದು ಬುದ್ಧಿ ಬರೀ ಚೆನ್ನಾಗಿ ಯಾರಿಗೂ ಆಗ್ತದೆ. ನಿಮ್ಮ ಸಿಟಿ ಕಮ್ಮಿ ಕಲ್ತು ಎಲ್ಲ ಇದು ಮಾಡೋದು ಬನ್ನಿ, ಭಾಳ ನಿಮ್ಮದಿಗೆ ಮಾಡಬೇಕಲ್ಲ ಸರ್. ಭಾಳ ಎಲ್ಲರಿಗೂ ಎಲ್ಲ ಪೇಪರ್ನಲ್ಲಿ ಕೇರಳ ಪೇಪರ್ ಇಡೀ ಬಂದಿದೆ.